ಉಳ್ಳಾಲಬೈಲ್ ವೈದ್ಯನಾಥ ದೈವಸ್ಥಾನದ ಬೊಟ್ಟು ಮಸೀದಿ ಸಂಪರ್ಕ ತಾದಿ ಕಾಮಗಾರಿಗೆ ಸೋಮವಾರ ಚಾಲನೆ ಕೊರಿಯರು. ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಕಾಮಗಾರಿಗೆ ಚಾಲನೆ ಕೊರಿಯರು. ದಿಂಜ ವರ್ಷದ ಬೇಡಿಕೆಯಾದಿತ್ತಿನ ವೈದ್ಯನಾಥ ನಗರ ತಾದಿ ಸ್ಥಳೀಯ ಭಾಗದ ಇಲ್ಲಲೆಗೂ ಮಾತ್ರ ತಂದೆ ತೊಕೋಡು ಬೊಕ್ಕ 9 ಕೆರೆ ತಾದಿಗ್ಲ ಸಂಪರ್ಕ ಕಲ್ಪಿಸಾವನಿರ್ದು ಮುಖ್ಯ ತಾದಿಡು ಬ್ಲಾಕ್ ಆಂಡ ಈ ತಾದಿ ಉಪಯೋಗಿಸಾವಳಿ. ದೈವಸ್ಥಾನದ ಮಸೀದಿ ಸಂಪರ್ಕಿಸಾವನ ಈ ತಾದಿ ಸೌಹಾರ್ದ ಪ್ರೀತಿ ವಿಶ್ವಾಸದ ಮಾದರಿ ತಾದಿಯಾದ ಮಾರ್ಪಾಡಾದಿತದು ಉಳ್ಳಾಲದ ಶಕ್ತಿಯಾದ ಸಾಮರಸ್ಯ ಏಕತೆ ಅಭಿವೃದ್ಧಿದ ಸಂಕೇತಲಾತನು ಪಡೆದು ಯುಟಿ ಖಾದರ್ ತೆರಿಪಾಯರು. ಇವತ್ತು ಪ್ರಸಿದ್ಧ ಮತ್ತು ಇತಿಹಾಸ ಪ್ರಸಿದ್ಧವಾದ ಮತ್ತು ಪವಿತ್ರವಾದ ಶ್ರೀ ವೈದ್ಯನಾಥ ದೈವಸ್ಥಾನದಿಂದ ಪವಿತ್ರವಾದ ಬೊಟ್ಟು ಮಸೀದಿಯಂತಹ ಊರಿಗೆ ಇವತ್ತು ಸಂಪರ್ಕಿಸುವಂಥ ಒಂದು ರಸ್ತೆ. ಈ ರಸ್ತೆ ಒಂದು ಪ್ರಮುಖವಾದ ರಸ್ತೆ. ಯಾಕೆಂತ ಹೇಳಿದರೆ ಇದು ಬರೀ ದೈವಸ್ಥಾನದಿಂದ ಮಸೀದಿಗೆ ಸಂಪರ್ಕಿಸುವಂಥ ಮನೆಗಳಿಗೆ ಸಂಪರ್ಕ ಮಾತ್ರ ಅಲ್ಲ, ಇದೊಂದು ಲಿಂಕ್ ರಸ್ತೆ ಉಳ್ಳಾಲದು. ಯಾಕೆ ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲೇ ಒಂದು ಬ್ಲಾಕ್ ಆದರೂ ಕೂಡ ಈ ರಸ್ತೆ ನಮಗೆ ಪ್ರಮುಖವಾಗಿ ಪ್ರಯೋಜನ ಆಗ್ತದೆ. ಯಾಕೆ ಇಲ್ಲಿಂದ ಬಂದು ನೇರವಾಗಿ ನಮಗೆ ಅಗ್ರಿಕಲ್ಚರ್ ರೂಟಿಗೆ ಹೋಗಿ ಸಂಪರ್ಕಿಸ್ಬೋದು. ಇಲ್ಲಿಂದ ನೀವು ಹೋಗಿ ರೈಟಿಗೆ ಹೋದೆ ಬೊಟ್ಟು ಆಗಿ ನೇರವಾಗಿ ಧರ್ಮನ 9 ಕೆರೆ ರಸ್ತೆಗೆ ಹೊತ್ತು ಸಂಪರ್ಕ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಇದು ಇಡೀ 4-5 ಊರಿಗೆ ಸಂಪರ್ಕ ಮಾಡೋ ದೊಡ್ಡ ಲಿಂಕ್ ರಸ್ತೆ ಇವತ್ತು ಆಗ್ತದೆ. ಇದು ಭಾಳಷ್ಟು ವರ್ಷಗಳ ಬೇಡಿಕೆ ಇದ್ದರೂ ಕೂಡ ಕೆಲವೊಂದು ವಿಚಾರ ಬಾಕಿ ಆಗಿತ್ತು. ಇದೀಗ ಇಲ್ಲಿ ನಮ್ಮ ಕೌನ್ಸಿಲರ್ ಭಾರತಿರವರು, ರಿಚಿರವರು, ಅದೇ ರೀತಿ ನಮ್ಮ ಮನೋಜ್ರವರು, ನಮ್ಮ ಶ್ರೀಧರ್, ಇಬ್ಬರು ಶ್ರೀಧರ್, ಒಂದು ನಮ್ಮ ಸುಬ್ಬ ಪೂಜಾರಿ ಅವರ ಆ ಒಂದು ಕುಟುಂಬಸ್ಥರು, ಇನ್ನೂ ನಮ್ಮ ಗೋಪಾಲ್ ಮಡಿವಾಲ್ ಅಂತ ಈಗ ನಮ್ಮ ಸುಧಾಕರ್ ಇದ್ದಾರೆ, ಸೋದರಿದ್ದಾರೆ. ಇವರೆಲ್ಲರೂ ನಮಗೆ 2 ಕಡೆ ಕೂಡ ಜಾಗ ನಾವು ಊರವರಿಗೆ ಬೇಕಾಗಿ ಪವಿತ್ರವಾದ ಕ್ಷೇತ್ರಕ್ಕೆ ಬೇಕಾಗಿ ನಾವು ಇವತ್ತು ಬಿಟ್ಟು ಕೊಡ್ತೇವೆ ಅಂತೇಳಿ ಅವ್ರು ಬಹುಶಃ ಇಡೀ ಕುಟುಂಬಸ್ಥರ ಪರವಾಗಿ ನಮಗೆ ಮಾತು ಕೊಟ್ಟ ಕಾರಣ ನಾವು ಇದನ್ನಿಲ್ಲಿ ಪ್ರಾರಂಭ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದು ಹಂತದ ಅನುದಾನ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಈ ಅನುದಾನದಲ್ಲಿ ಎಷ್ಟು ಇವತ್ತು ಕೆಲಸ ಆಗ್ತದೆ ಆ ಕೆಲಸವನ್ನು ಪ್ರಥಮ ಕೆಲಸ ಮಾಡಿಕೊಂಡು ಮುಂದೆ ಎಷ್ಟು ಅನುದಾನ ಬೇಕಾದರೂ ಆಗಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೋಸ್ಕರ ಎಷ್ಟೇ ಅನುದಾನ ಇದ್ದರೂ ಕೂಡ ಈ ರಸ್ತೆಯನ್ನು ಅಲ್ಲಿಂದ ಅಲ್ಲಿಗೆ ಮುಟ್ಟಿಸಿ ಅದನ್ನು ಸಂಪೂರ್ಣವಾಗಿ ಅದನ್ನು ಮಾಡಿ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಈ ರಸ್ತೆ ಒಂದು ಮಾದರಿಯ ಒಂದು ಪ್ರೀತಿ ವಿಶ್ವಾಸ ರಸ್ತೆ. ಅದಕ್ಕಾಗಿ ರಸ್ತೆ ಇವತ್ತು ಬೊಟ್ಟು ಮಸೀದಿಯಿಂದ ವೈದ್ಯನಾಥ ದೇವಸ್ಥಾನದ ಬೊಟ್ಟು ಮಸೀದಿ ಸಂಪರ್ಕಿಸುವ ಒಂದು ದೊಡ್ಡ ಸೌಹಾರ್ದದ ರಸ್ತೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಇದೇ ನಮ್ಮ ಉಳ್ಳಾಲದ ಶಕ್ತಿ. ಯಾಕೆಂತ ಹೇಳಿದರೆ ಈ ಒಂದು ದೇವಸ್ಥಾನದ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗ, ಹಿಂದೂಗಳು, ಕ್ರಿಶ್ಚಿಯನ್, ಮುಸ್ಲಿಮರು ಎಲ್ಲರೂ ಕೂಡ ಒಟ್ಟಾಗಿದ್ದೇವೆ. ಇವತ್ತು ನಾವು ಬೊಟ್ಟು ಮಸೀದಿ ಹೋದ ಸಂದರ್ಭದಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ ಎಲ್ಲ ಒಟ್ಟಾಗಿ ಇವತ್ತು ಪ್ರಯತ್ನ. ಇದು ನಮ್ಮ ಉಳ್ಳಾಲದ ಸಾಮರಸ್ಯದ ಏಕತೆ ಮತ್ತು ಅಭಿವೃದ್ಧಿಯ ದೊಡ್ಡ ಶಕ್ತಿ ಅಂತ ಹೇಳಿಕೊಂಡು ನನ್ನ ಎಲ್ಲ ಶುಭಾಶಯ ಸಲ್ಲಿಸ್ತೇನೆ. ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಮೊಕ್ತೇಸರರು ಈಶ್ವರ ಉಳ್ಳಾಲ್ ಪಾತ್ರರೊಂದು ಪಿರಾಕದ ವೈದ್ಯನಾಥ ದೈವಸ್ಥಾನದ ಕೈತಲ್ದ ಜನಕ್ಲು ಹಿಂದೂ ಮುಸ್ಲಿಂ ಪನ್ಪಿನ ಭೇದ ಭಾವ ಇಚ್ಛಾಂದೆ ಸೌಹಾರ್ದ ತೆರೆದು ಜೀವನ ನಡಪ ಹೊಂದಿದ್ದು ದುಂಬಗ್ಲ ಜಾತಿ ಧರ್ಮದ ಸಮಸ್ಯೆ ಬರ್ಪುಜುಪಣ ತೆರಿಪಾಯರು. ಅವರ ಅಜ್ಜನವರೆಲ್ಲ ಇದ್ದು ಇಲ್ಲಿ ಈ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಇರತಕ್ಕಂಥ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಯಾವುದೇ ಒಂದು ಭೇದ ಭಾವದಲ್ಲಿ ಈ ಜಾಗದಿಲ್ಲ. ಅವರು ಕೂಡ ಭಾಳ ಭಕ್ತಿಯಿಂದ ಇಲ್ಲಿಗೆ ಬಂದು ಈಚೆಯಿಂದ ಹೋಗ್ತಾರೆ. ಅಲ್ಲಿಂದ ಬಂದವರು ಕೂಡ ಭಕ್ತಿಯಿಂದ ನಮ್ಮಲ್ಲಿ ಈ ಜಾಗದಲ್ಲಿ ನಾವು ಹಿಂದೂಗಳು ಅವರು ಮುಸ್ಲಿಮರೆಂಬ ಯಾವುದೇ ಒಂದು ಭೇದ ಭಾವ ಈ ಜಾಗದಲ್ಲಿ ಇರಲಿಲ್ಲ. ನಾನು ಕೂಡ ಈ ಇನ್ನೂ ಕೂಡ ಇರೋದು. ಏಕೆಂದರೆ ನಾನು ಕೂಡ ಈ ದೇವಸ್ಥಾನದ ಕಾರ್ಯಕಾರಿ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ನಾನು ತುಂಬ ವರ್ಷ ಕೆಲಸ ಮಾಡಿದ್ದೇವೆ. ಇಲ್ಲಿ ವೈದ್ಯನಾಥ ನಗರದಿಂದ ವೈದ್ಯನಾಥ ದೇವಸ್ಥಾನದಿಂದ ನಮ್ಮ ಬೊಟ್ಟು ಮಸೀದಿ ತನಕ ಹಲವಾರು ವರ್ಷಗಳಿಂದ ಇಲ್ಲಿ ಕಾಲ್ದಾರಿಯಾಗಿ ಇದ್ದು ಸರ್ ನಮಗೆ ಈ ರೋಡನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತೇಳಿ ಸರ್ ಹತ್ರ ಊರಿನವರು ನಾವೆಲ್ಲ ಕೇಳುವಾಗ ಅವರು ಇದನ್ನು ಬಂದು ನೋಡಿ ಇಲ್ಲಿ ವೈದ್ಯನಾಥ ದೇವಸ್ಥಾನದಿಂದ ಬೊಟ್ಟು ಮಸೀದಿ ತನಕ ಸಂಪರ್ಕ ರಸ್ತೆಯನ್ನು ಮಾಡಿಕೊಡಲು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ
ಹಾರ್ದಿಕವಾದ ಹಾಗೂ ಊರಿನವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೈದ್ಯನಾಥ ದೇವಸ್ಥಾನದಿಂದ ಒಟ್ಟು ಮಸೀದಿ ತನಕ ಈ ಕಾಮಗಾರಿಗೆ ನಮ್ಮ ಸಭಾಪತಿಯಾದ UT ಖಾದರ್ ಅವರು ಅನುದಾನ ಮಾಡಿ ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶ್ರೀಧರ್ ಮತ್ತು ನಮ್ಮ ಸುಬ್ಬಯ್ಯ ಪೂಜಾರ ಮಗ ಶ್ರೀಧರ್ ಅವರ ಕುಟುಂಬಸ್ಥರು ಎಲ್ಲರೂ ನಮಗೆ ಸಹಕಾರ ನೀಡಿ ಅದಕ್ಕೆ ಒಪ್ಪಿಗೆಯನ್ನು ನೀಡಿ ನಮಗೆ ಒಂದು ಮಾರ್ಗ ಬೇಕಂತೇಳಿ ಅವರ ಮನದಾಳ ಮಾತನ್ನು ಹೇಳಿ ನಮಗೆ ಒಂದು ಒದಗಿಸಿಕೊಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸಿ ಅದೇ ರೀತಿ ನಮ್ಮ ಊರಿನವರಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಪೊರ್ತು ಸ್ಥಳದಾನಿಲು ಸುಬ್ಬಯ್ಯ ಪೂಜಾರಿ ಬೊಕ್ಕ ಗೋಪಾಲ ಮಡಿವಾಳ ಮೊಕ್ಲೆನು ಸ್ಥಳೀಯನ ಪರವಾದ ಬೊಟ್ಟು ಮಸೀದಿರು ಮಾನಾದಿಗೆ ಮಲ್ತೇರು. ಉಳ್ಳಾಲ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಸುರೇಶ್ ಭಟ್ನಗರ, ಕಾಂಗ್ರೆಸ್ ನಗರ ಸಮಿತಿ ಅಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ, ಉಳ್ಳಾಲ ನಗರಸಭೆ ಉಪಾಧ್ಯಕ್ಷರು ಸಪ್ನಾ, ಮಾಜಿ ಉಪಾಧ್ಯಕ್ಷರು UP ಅಯೂಬ್ ಮಂಜಿಲಾ, ಸದಸ್ಯರು ಭಾರತಿ ಬಶೀರ್, ಅಲ್ ಮದನಿ ಜುಮ್ಮಾ ಮಸೀದ್ದ ಕತೀಬೇರು ನೌಫಲ್ ಹಿಮಾಮಿ, ಸದರ್ ಉಸ್ತಾದ್ ಶಾಹೀನ್ ಮದನಿ, ದೈವಸ್ಥಾನದ ಅರ್ಚಕರು ಮುಂಡಾಯಾನೆ ದಾಮೋದರ್ ಪೂಜಾರಿ, ಮುಖಂಡರು ನವನೀತ್ ಉಳ್ಳಾಲ್, ಸೋಮೇಶ್ವರ ಪುರಸಭಾ ಸದಸ್ಯರು ಪುರುಷೋತ್ತಮ ಶೆಟ್ಟಿ ಪಿಲಾರ್, ಮಹಿಳಾ ಮಂಡಳಿದ ಅಧ್ಯಕ್ಷರು ರಾಜಶ್ರೀ, ಕಾಂಗ್ರೆಸ್ ಮಹಿಳಾ ಘಟಕದ ನಗರ ಅಧ್ಯಕ್ಷರು ಅಮಿತಾ ಅಶ್ವಿನ್, ರಿಚರ್ಡ್ ಡಿಸೋಜಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಉಳ್ಳಾಲಬೈಲ್ ವೈದ್ಯನಾಥ ದೈವಸ್ಥಾನದ ಕೈತಲರ್ದು ಬೊಟ್ಟು ಮುಟ್ಟ ತಾದಿ ನಿರ್ಮಾಣಗ ಜಾಗದ ಸಮಸ್ಯೆ ಇತ್ತಿನ ಹಿನ್ನೆಲೆಡು ಸ್ಪೀಕರ್ ಸ್ವತಃ ತಾದಿ ಉದ್ದಗ್ಲ ನಡೆತದು ಜಾಗೇನು ಪರಿಶೀಲನೆ ಮಲ್ತಿನೆರ್ದು ಬೊಕ್ಕ ಸಂಬಂಧಿ ಸಾಯನಕ್ಲನೊಟ್ಟಿಗೆ ಪಾತ್ರಕತೆ ನಡಪಾಯಿನ ಫಲ ಅದು ಸಂಬಂಧಪಟ್ಟಿನಕ್ಲು ಅಗತ್ಯ ಉಪ್ಪುನಾತ್ ಜಮೀನ್ ಕೊರಿಯರೆ ಒಪ್ಪಿಗೆ ಸೂಚಿಸಾಯಿನ ಇರ್ದಾತ್ರ ಕಾಮಗಾರಿಗೆ ಚಾಲನೆ ಕೊರಿಯರು. ಈ ಪೊರ್ತು ಸ್ಥಳೀಯ ಪೊಂಚೋಲಿನ ನಿಯೋಗ ಕಾದರ್ರೆನು ಭೇಟಿ ಮಲ್ತದು ಇಂಟರ್ಲಾಕ್ ಅಡೆರ್ದು ನೀರು ಬತ್ತದು ಮರ್ಯಾಡು ತಾದಿ ನೀರಿರ್ದು ಆವೃತ ಆದು ನಡಪೆರೆ ಭಂಗ ಆವೊಂದುಂಡು. ಈ ಹಿನ್ನೆಲೆಡು ಕಾಂಕ್ರೀಟ್ ಪಾಡ್ಲಕ ಮನವಿ ಮಲ್ತೇರು.